ರೇಗೋ ಈವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ರಿಜಾಯ್ಸ್ ಮಸ್ಟರ್ಡ್ ಗಾರ್ಡನ್ ವತಿಯಿಂದ ಮಂಗಳೂರಿನ ಸಂವೇದನಾ ಮಕ್ಕಳ ಕೇಂದ್ರಕ್ಕೆ 25,000 ಧನ ಸಹಾಯವನ್ನು ವಿತರಿಸಲಾಯಿತು. ಮಂಗಳೂರಿನ ಸಂವೇದನಾ ಮಕ್ಕಳ ಕೇಂದ್ರಕ್ಕೆ ರೇಗೋ ಈವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ರಿಜಾಯ್ಸ್ ಮಸ್ಟರ್ಡ್ ಗಾರ್ಡನ್ ಸಹಾಯ ಹಸ್ತ ಚಾಚಿದೆ. ಸುಮಾರು 25,000 ರೂಪಾಯಿ ಸಹಾಯ ಹಸ್ತವನ್ನು ನೀಡುವ ಮೂಲಕ ಉದಾರತೆ ಮೆರೆದಿದ್ದಾರೆ. ಇತ್ತೀಚೆಗಷ್ಟೇ ನಗರದಲ್ಲಿ 2018ರ ಮಿಸ್ ಅಂಡ್ ಮಿಸಸ್ ಮಂಗಳೂರು ಈವೆಂಟ್ಸ್ ನಡೆಸಿ ಯಶಸ್ಸನ್ನು ಕಂಡಿದ್ದಾರೆ. ಇದೀಗ ಸಹಾಯ ಹಸ್ತ ನೀಡುವ ಮೂಲಕ ಸಮಾಜದ ಏಳಿಗೆಗಾಗಿ ಕೆಲಸ ಮಾಡುತ್ತಿದ್ದಾರೆ. ಇನ್ನು 2018ರ ಮಿಸ್ ಅಂಡ್ ಮಿಸಸ್ ವಿಜೇತರು ಈ ವೇಳೆ ಸಹಾಯ ಹಸ್ತವನ್ನು ವಿತರಿಸಿದ್ರು. ಈ ವೇಳೆ ರಿಜಾಯ್ಸ್ ಮಸ್ಟರ್ಡ್ ಗಾರ್ಡ್ನ ಮ್ಯಾನೇಜಿಂಗ್ ಟ್ರಸ್ಟಿ ಜಾಯ್ಸ್ ರೇಗೋ ಈವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರಸಾದ್ ಕೊಂಚಾಡಿ, ಭೂಷಣ್ ಕುಲಾಲ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.